ಸೊಲ್ಮಿಲ್ ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಸಂವಿಧಾನದ ನಿಯಮ ಪ್ರಕಾರ ಸರ್ಕಾರ ಕಟ್ಟಿದು ಮಾತಲ್ಲ ಕಾಂಗ್ರೆಸ್ ಪಕ್ಷ ದೇಶಕ್ಕೂ ಕೊಡ್ತುಂಡು ಅಂಡ ಬಿಜೆಪಿದ ಪಾಕ ಕುತಂತ್ರಳಿನ ಬಗೆಟ್ಟು ನಮ್ಮ ಜಾಗೃತಿ ವಹಿಸಿದ ದೇಶದ ಒಗ್ಗಟ್ಟು ಕಾಪನ ಕೆಲಸ ಮಲ್ಪೊಂದು ರಾಜ್ಯ ಕಾಂಗ್ರೆಸ್ ಕುರ್ಕಾರ್ಯರು ಬಿಕೆ ಹರಿಪ್ರಸಾದ್ ಪಂತೇರು ಕುಡ್ಲಡ್ ಅಂಗಾರೆ SIR ಜನಜಾಗೃತಿ ಸಭೆಟ್ ಆರ್ಪಾತಿರಿಯರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಮಾರ್ಗದರ್ಶನದಂಚ ಕಾಂಗ್ರೆಸ್ ನಡೆ ಓಟು ರಕ್ಷಣೆ ಕಡೆ ಪನ್ಪುನ SIR ಜನಜಾಗೃತಿ ಸಭೆ ಅಂಗಾರೆ ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನೋಡು ನಡೆತಂಡು ಪಕ್ಷದ ಜಿಲ್ಲಾ ಗುರ್ಕಾರ್ಯರ್ ಹರೀಶ್ ಕುಮಾರ್ ಎತ್ಕೊಂಡರು. ತುಡರುಬುಲ್ಪ ಪೊತ್ತಾದ ತಾರದೈಕ್ ನೀರು ಮೈತದು ಪಕ್ಷದ ನಾಯಕಿಯರು ಸಭೆಯನ್ನು ಉದೀಪನ ಮಲ್ತೇರು. ವಿಧಾನ ಪರಿಷತ್ತದ ದುಂಬುದ ಸಭಾಪತಿ SIR ಸಂಯೋಜಕರು BR ಸುದರ್ಶನ್ ಪಾತಿರ್ದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇನು ನಮ್ಮ ಏಪಲ ನೆಂಪು ಮಲ್ಪೋಡು ಈ ದೇಶದ ಪ್ರಜಾಪ್ರಭುತ್ವವನ್ನು ಒರಿಪಾವನಲು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಮಲ್ಲೆ ಉಂಡು ಸಾಮಾಜಿಕವಾದ ರಾಜಕೀಯವಾದ ಮಲ್ಲ ಜವಾಬ್ದಾರಿ ಕಾಂಗ್ರೆಸ್ ಕಾರ್ಯಕರ್ತರ ಮಿತ್ತುಂಡು ಪಂಡೇರು. ನೂರು 200 ಮತ್ತು 10,000 ಮತಗಳಲ್ಲಿ ಯಾರೆಲ್ಲ ನಮ್ಮ ಅಭ್ಯರ್ಥಿಗಳು ಹಿನ್ನಡೆ ಆಗಿದೆ ಆ ಕ್ಷೇತ್ರಗಳಲ್ಲಿ ನಾವು ಹೇಗೆ ಕೈಯಾಡಿಸಿ ಕಾಂಗ್ರೆಸ್ಸಿನ ಬೆಂಬಲಿಗರು ಹಿತೈಷಿಗಳ ಮತದಾರರ ಹಕ್ಕುಗಳನ್ನು ಕಸಿದುಕೊಂಡ್ರೆ ನಾವಲ್ಲಿ ಹೇಗೆ ಗೆಲುವನ್ನು ಸಾಧಿಸಬಹುದು ಅಂತ ಹೇಳಿ ಆ ಪ್ರಯತ್ನಗಳ ಕಡೆ ಅವರ ಗಮನವನ್ನು ಹರಿಸ್ತಾ ಇದ್ದಾರೆ. ಹಾಗಾಗಿ ನಾನು BLAಗಳಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸುಮ್ಮನೆ ನೇಮಕಾವಸ್ಥೆ ತಾವ್ಯಾರು ಕೂಡ BLAಗಳಾಗಬೇಡಿ. ಯಾರಿಗೆ ಸಮಯ ಕೊಡೋಕ್ಕಾಗತ್ತೆ, ಯಾರಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ, ಯಾರಿಗೆ ಬದ್ಧತೆ ಇದೆ ಅವರನ್ನ ಮಾತ್ರ ದಯಮಾಡಿ ನಮ್ಮ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥವರು, ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ಮುಖಂಡರುಗಳು ಅವರಿಗೆ ತಿಳಿ ಹೇಳಬೇಕಾಗತ್ತೆ. BLOಗಳ ಜೊತೆಗೆ ಮನೆಗೆ ಹೋಗಿ ಭೇಟಿಯನ್ನು ಕೊಡಬೇಕಾಗತ್ತೆ. ನೀವು BLOಗಳ ಜೊತೆ ಸಂಪರ್ಕ ಇಟ್ಕೊಳ್ಳದೆ ಇದ್ರೆ ಅಥವಾ BLOಗಳೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ, ಅವ್ರ ಗಮನಕ್ಕೂ ಕೂಡ ತನ್ನಿ. ಆಮೇಲೆ ನಮ್ಮ ಮುಖಂಡರುಗಳು ಇರ್ತಾರೆ, ಡೆಪ್ಯೂಟಿ ಕಮಿಷನರ್ ಗಮನಕ್ಕೂ ತನ್ನಿ, ಇಂಥ BLO ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರೆ ಅಲ್ಲಿ ಕೂಡ ಅವರು ಸೂಚನೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ಸರ್ಕಾರ ಕೂಡ, ಮುಖ್ಯಮಂತ್ರಿಗಳು ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಜವಾಬ್ದಾರಿನೂ ಕೂಡ ಇದೆ. ಯಾಕಂತಂದ್ರೆ ಇದು ಸಂವಿಧಾನದ ಉದ್ದೇಶ, ಸಂವಿಧಾನದ ಆಶಯ. ಇವತ್ತು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಸಂವಿಧಾನ ಗಟ್ಟಿಗೊಳಿಸುವಂಥದ್ದು. ಕೆಪಿಸಿಸಿ ಗುರ್ಕಾರ್ಯರ್ ಬಿಕೆ ಹರಿಪ್ರಸಾದ್ ಪಾತಿರ್ದು ನಮ್ಮ ಮಾತ ಸೌಹಾರ್ದತೆರು ಬದುಕೊಡುಂದು ಅವೇತು ಜನ ಪ್ರಾಣ ಅರ್ಪಣೆ ಮಲ್ತದು ನಂಗೆ ಸ್ವಾತಂತ್ರ್ಯ ದಿಪ್ಪಾದ ಕೊಡ್ತಿರು ಜನಕ್ಲಿಗಾದ ಪ್ರಜಾಪ್ರಭುತ್ವ ಮಲ್ತು ಕೊರಿಯರು ಐಕು ಸಂವಿಧಾನದ ಚೌಕಟ್ಟಿಡು ಸರ್ಕಾರ ಕಟ್ಟದು ಮಾತಲ ಕಾಂಗ್ರೆಸ್ ಪಕ್ಷ ದೇಶಗೂ ಕೊಡ್ತನು ಆಂಡ ಭಾರತೀಯ ಜನತಾ ಪಕ್ಷ ಮಲ್ತೊಂದು ಪುನಃ ಪಾಕ ಕುತಂತ್ರಳಿಗೆ ಎದುರಾದ ನಮ್ಮ ಮತ ಜಾಗೃತಿ ಇತ್ತೊಂದು ದೇಶದ ಸಮಗ್ರತೆ ಒಗ್ಗಟ್ಟು ಒಂಜೇ ಪನ್ಪುನ ತತ್ವನು ಕಾತೊಂದು ಕೆಲಸ ಮಲ್ಪೊಡೊಂದು ಪಂಡೇರು. ಜನಸಾಮಾನ್ಯರ ಮಧ್ಯೆ ಇದ್ದಿದ್ದೊಂದು ಸ್ವತಂತ್ರ ಹೋರಾಟ ಅಂತಾನೆ ತಿಳ್ಕೊಳ್ಳಿ. ಜನಸಾಮಾನ್ಯರ ಮಧ್ಯೆ ಇದ್ದು ಏನಪ್ಪ ನಾನು BLA BO BLA 2 ಆದರೆ ನನಗೇನು ಸಿಗುತ್ತೆ ಅನ್ನೋದು ಯೋಚನೆ ಮಾಡಬೇಡಿ. ಈ ದೇಶ ಉಳ್ಕೊಳ್ಬೇಕಾದ್ರೆ ಈ ಕಾಂಗ್ರೆಸ್ ಪಕ್ಷದ ಸೇವೆ ಮೂಲಕನೇ ದೇಶನ ಉಳಿಸ್ಬೇಕಾಗುತ್ತೆ ವಿನಃ ಅಧಿಕಾರ ಅದೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಬಹಳ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ, ಕವಲು ದಾರಿಯಲ್ಲಿ ನಿಂತಿದ್ದೇವೆ. ಆದ್ರಿಂದ ನಾವೆಲ್ಲರೂ ಸಹ ಯೋಚನೆ ಮಾಡಬೇಕು. ಈ ಒಂದು ಮತ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ನಾವೇನಾದರೂ ಎಚ್ಚರ ತಪ್ಪಿದ್ರೆ ಸಂವಿಧಾನವನ್ನೇ ಬುಡಮೇಲು ಮಾಡ್ತಾರೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ವೆಸ್ಟ್ ಬೆಂಗಾಲಲ್ಲಿ ನಾನಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. ತೃಣಮೂಲ್ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವ್ರದ್ದು ಕಾಂಗ್ರೆಸ್ಗೂ ಮತ್ತು BJPಗೂ ವ್ಯತ್ಯಾಸ 35 ಲಕ್ಷ. 35 ಲಕ್ಷದಲ್ಲಿ 27 ಲಕ್ಷ ಅಡ್ಜುಡಿಕೇಶನ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಮ್ಯಾಪಿಂಗ್ ಮಾಡಿ ಅವ್ರು ಯಾರು ಅನುಮಾನಾಸ್ಪದವಾದ ವ್ಯಕ್ತಿಗಳು ಅಂತೇಳಿ 27 ಲಕ್ಷ ಇಟ್ಟಿದ್ದಾರೆ. ಗೆದ್ದಿರೋದು 35 ಲಕ್ಷದಲ್ಲಿ 27 ಲಕ್ಷ ಅದು ಸಸ್ಪೆಂಡ್ನಲ್ಲಿ ಇಟ್ಟಿದ್ದಾರೆ ಲಿಸ್ಟು. ಅಂದರೆ ಗೆದ್ದಿರೋದು 8 ಲಕ್ಷ. 8 ಲಕ್ಷಕ್ಕೆ 10 ಲಕ್ಷ ಮತದಾನವನ್ನು 1 ತಿಂಗಳಲ್ಲಿ ಸೇರಿಸಿದ್ರು. ಇಷ್ಟೊಂದು ಷಡ್ಯಂತ್ರಗಳನ್ನು ಮೋಸ ಮಾಡ್ತಾರೆ ಅಂದರೆ ಭಾರತೀಯ ಪಾರ್ಟಿಯವ್ರು ಬಂದಾಗ ಹೇಳೋರು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿ. ಇದೇ ಡಿಫರೆನ್ಸ್. ಕಾಂಗ್ರೆಸ್ ಪಕ್ಷದ ಕಾರ್ಯಗುರ್ಕಾರ್ಯರು ಬುಕ್ಕ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತಿರ್ದು SIR ಬಗೆಟ್ ಜವಾಬ್ದಾರಿ ಪಟ್ಟುನೇತ ಬಗೆಟ್ ವಿವರ ಕೊರಿಯರು. SIR ಬಗ್ಗೆ ನನ್ನ ಹತ್ರ ಸುಮಾರು ಜನ ಕೇಳ್ತಾ ಇದ್ರು, ಸರ್ ಎಷ್ಟು ಸರ್ SIRನ ಮೀಟಿಂಗನ್ನು ಮಾಡಿದ್ದೀರಾ? ನಾವು ಬ್ಲಾಕ್ಗಳಲ್ಲಿ ಮಾಡಿದ್ದೀವಿ, ನಾವು ಜಿಲ್ಲೆಗಳಲ್ಲಿ ಮಾಡಿದ್ದೀವಿ, ನಾವು ಬೂತ್ಗಳಲ್ಲಿ ಮಾಡಿದ್ದೀವಿ, ಮತ್ತೆ ನೀವು SIR ಮೀಟಿಂಗ್ ಅಂತ ಕರೀತಾ ಇದ್ದೀರಾ? ಮೊನ್ನೆ ತಾನೇ ನಾವು ಬೆಂಗಳೂರಿಗೆ ಹೋಗಿ ಬಂದಿದ್ವಿ ಅಂತ ಹೇಳ್ತಾ ಇದ್ರು. ನಾನು ಅವರೆಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸೋದಿಷ್ಟೇ. ಬಹುಶಃ ಇದು ಅಂಶವೂ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ
ಶೃಂಗೇರಿಯಲ್ಲಿ ನಡೆದ ಒಂದು ಘಟನೆ. ಅಲ್ಲಿ ನಮ್ಮ ಶಾಸಕರಾದಂತಹ ಗೌಡ್ರು ಚುನಾವಣೆಯಲ್ಲಿ ಗೆದ್ದರು. ಅವ್ರು ಗೆದ್ದಿದ್ದು ಬರೀ ಅಲ್ಪ ಮತದಲ್ಲಿ, ಅದು ಪೋಸ್ಟ್ ಬ್ಯಾಲೆಟ್ ವೋಟನ್ನು ಕೊನೆಗಾದಾಗ. ಆದರೆ ಅವ್ರು ಗೆದ್ದರು ಅನ್ಬೇಕಾದ್ರೆ ನಮ್ಮ ಯಾರೆಲ್ಲ ಕೌಂಟಿಂಗ್ ಏಜೆಂಟ್ಗಳಿದ್ರು ಅವರೆಲ್ಲ ಜಾಗ ಖಾಲಿ ಮಾಡಿಬಿಟ್ರು ಸರ್ ಅಲ್ಲಿಂದ. ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್, ದುಮ್ಮದ ಮಂತ್ರಿ ರಾಯ್ನ ಬಿ ರಮನಾಥ್ ರಾಯ್, ವಿನಯ್ ಕುಮಾರ್ ಸುರ್ಕೆ, ಅಭಯ್ ಚಂದ್ರ ಜೈನ್, ಜಯಪ್ರಕಾಶ್ ಹೆಗ್ಡೆ, ಪಕ್ಷದ ನಾಯಕಿ ರಾಯ್ನ ಬಿ ಇಬ್ರಾಹಿಂ, ಜೆಆರ್ ಲೋಬೋ, ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ, ರಕ್ಷಿತ್ ಶಿವರಾಮ್, ಇನಾಯತ್ ಅಲಿ, ಬೇತೆ ಬೇತೆ ನಿಗಮಲಿನ ಗುರ್ಕಾರ್ಯರು, ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸಭೆಟ್ ಪಾಲ್ಗೊಳ್ಳುತ್ತಿದ್ದರು. ಪದ್ಮರಾಜ್ ಆರ್ ಪೂಜಾರಿ ಸುಲ್ಮೆ ಸಂದಾಯರು, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ವಿಟ್ಲ ತಾಲೂಕು ಆವಡು ಈ ದುಂಬಿತ್ತಿನ ವಿಟ್ಲ ವಿಧಾನಸಭಾ ಕ್ಷೇತ್ರನು ಪಿರಾ ಚಾಲುಗು ಕನವುಡುಂದು ಒತ್ತಾಯ ಮಲ್ತದ ಜನಜಾಗೃತಿ ಮೂಡಾಯರ ಅಂಗಾರೆ ವಿಟ್ಲದ ಜೈನ ಬಸದಿಡ್ದು ನಾಡ ಕಚೇರಿ ಮುಟ ಜಾಥಾ ನಡಪಾದಿರು. ವಿಟ್ಲ ತಾಲೂಕು ಆವಡು ಈ ದುಂಬು ಇತ್ತಿನ ವಿಟ್ಲ ವಿಧಾನಸಭಾ ಕ್ಷೇತ್ರನು ಪಿರ ಚಾಲುಗು ಕನವುಡುಂದು ಒತ್ತಾಯ ಮಲ್ತೊಂದು ಜನಜಾಗೃತಿ ಮೂಡರಿಗಾದ ಅಂಗಾರೆ ವಿಟ್ಲದ ಜೈನ ಬಸದಿಡ್ದು ನಾಡ ಕಚೇರಿ ಮುಟ ಜಾಥಾ ನಡಪಾಯಿರು. ವಿಟ್ಲ ತಾಲೂಕು ಬೊಕ್ಕ ವಿಟ್ಲ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನಾ ಹೋರಾಟ ಸಮಿತಿದ ಪ್ರಧಾನ ಕಾರ್ಯಂತರ ರಮನಾಥ ವಿಟ್ಲ ಪಾತಿರ್ದು ಎಂಕುಲು 1 ತಿಂಗಳು ಪೊರುಂಬಾಟ ಸುರುಮಲ್ತದ ಎಂಕ್ಲಿನ ಸ್ವರ ವಿಧಾನಸಭೆ ಮುಟ್ಟ ಕೇನೊಡಾತಂಡ ಮಿತ್ತಗು ಬೆಂಗಳೂರು ಚಲೋ ಕಾರ್ಯಕ್ರಮ ಮಲ್ಪಿರವುಲ್ಲ ಬರ್ಪನ ದಿನಕ್ಲೀಡು ಮಾತಿರ್ನಲ ವಿಶ್ವಾಸ ಗುದ್ದಿತ್ತೊಂದು ವಿಟ್ಲ ತಾಲೂಕಾದ ಮಲ್ಪನ ಕೆಲಸ ನಡಪೆರೆ ಉಂಡು ಪಂಡಿರು. ಪೊರುಂಬಾಟ ಸಮಿತಿ ಕಾರ್ಯಂತೀರು ಕಾನ ಈಶ್ವರ್ ಭಟ್ ಪಾತಿರ್ದು ಈ ಬಗೆಟ್ ಪುತ್ತೂರು ಶಾಸಕರಿಗೂ ಸಂಬಂಧಪಟ್ಟಿನ ಇಲಾಖೆಗಳಿಗೆ ಭಿನ್ನಾಯ್ತೊಂದು ಬಂಟ್ವಾಳ ಕ್ಷೇತ್ರದ ಶಾಸಕರಿಗೆ ಭಿನ್ನಾಯ್ಪುಂಡು ವಿಟ್ಲ ತಾಲೂಕು ಬೊಕ್ಕ ವಿಧಾನಸಭಾ ಕ್ಷೇತ್ರ ಅಗತ್ಯ ಆವಡುಂದು ಒತ್ತಾಯ ಮಲ್ತಿರು. ಆಕೇರಿಗೆ ಒತ್ತು ತಹಶೀಲ್ದಾರ್ ರಶ್ಮೀರಿಗೆ ಭಿನ್ನಾಯ್ತನ್ನ ಓಲೆ ಕೊರಿಯರು. ಕಾರ್ಮಿಕ ನಾಯಕರು ರಾಮಣ್ಣ, ದಲಿತ ಸೇವಾ ಸಮಿತಿ ತಾಪಕ ಗುರ್ಕಾರ್ಯರು ಸೇಸಪ್ಪ ಬಿದ್ರಕಾಡ್, ವಿಟ್ಲ ತಾಲೂಕು ಬೊಕ್ಕ ವಿಟ್ಲ ವಿಧಾನಸಭಾ ಕ್ಷೇತ್ರ ಪಿರ ತಾಪನದ ಪೊರುಂಬಟ್ಟ ಸಮಿತಿ ಗುರ್ಕಾರ್ಯರು ಬಿಕೆ ಬಶೀರ್ ಬೊಕ್ಕ ಮಾತ ಸದಸ್ಯರು ಜಾತೊಡಿತ್ತಿರು. ವಿಟ್ಲ ಪೊಲೀಸರು ಬಂದೋಬಸ್ತ್ ಮಲ್ತದಿತ್ತಿರು. ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು, ಕಲಾವಿದರು ಬೊಕ್ಕ ಸಂಘಟಕರಾದಿತ್ತಿನ ಪಿಲಾತಬೊಟ್ಟು ಗ್ರಾಮ ದೈಕಿನ ಕಟ್ಟೆದ ರಾಜೇಂದ್ರ ಕೆವಿ ಅಂಗಾರೆ ತೇರಿಯರು ಅರೆಗೂ 54 ವರ್ಷ ಪ್ರಾಯ ಆದಿತ್ತನು. ಬಂಟ್ವಾಳ ತಾಲೂಕುದ ಪಿಲಾತಬೊಟ್ಟು ಗ್ರಾಮ ದೈಕಿನ ಕಟ್ಟೆದ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ರಾಜೇಂದ್ರ ಕೆವಿ ಅಂಗಾರೆ ತೀರಿಯರು. ಹುಷಾರಿಜಂದಿತ್ತಿನ ರಾಜೇಂದ್ರ ಕೆವಿ ಮೇರೆಗೂ 54 ವರ್ಷ ಪ್ರಾಯ ಆದಿತ್ತನು. ಕುಡ್ಲದ ಪಣಂಬೂರು ನವಮಂಗಳೂರು ಬಂದರು ಮನ್ಸ್ಲಾವ್ ಡಾಕ್ ಲಿಮಿಟೆಡ್ ಸಂಸ್ಥೆಡು ದುಂಬು ಕೆಲಸಡಿತ್ತಿನ ರಾಜೇಂದ್ರ ಕೆಲಸ ಅಕೇರಿ ಆಯ್ಬೊಕ್ಕ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಡು ಮಾರ್ಕೆಟ್ ಅಧಿಕಾರಿಯಾದ ಕೆಲಸ ಮಲ್ತದು ಸೇವೆ ಅಕೇರಿಯಾದಿತ್ತನು. ಕಲೆ, ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿತ್ತೊಂದು ರಾಜೇಂದ್ರ ಕೆವಿ ಪೂಂದಲಕಟ್ಟೆ ಶ್ರೀ ಮುರುಘೇಂದ್ರ ಮಿತ್ರ ಮಂಡಳಿ ತಾಪಕೆರಡು ಒರಿಯಾದಿತ್ತದು ಆಯ್ತ ಗುರ್ಕಾರ್ಯರಾದ್ಲ ಸೇವೆ ಸಂದಾದಿತ್ತೆರು. ಎಡ್ಡೆ ಕಲಾವಿದರಾದಿತ್ತಿನ 6 ಪಾಕ ನಾಟಕೊಲಿಡು ವೇಷ ಪಾಡ್ದೆರು. ಸಂಘಟಕರಾದ ಮಿತ್ರ ಮಂಡಳಿಡ್ದು ಯುವಜನ ಮೇಳ, ಆರೋಗ್ಯ ಶಿಬಿರ, ಆಟಿದ ಕೂಟ, ನಾಟಕ ಪಂಥ, ಶೈಕ್ಷಣಿಕ ಕಾರ್ಯಾಗಾರ, ನಿತ್ಯದಾನ ಶಿಬಿರಲಿನ ಸಂಘಟನೆ ಮಲ್ತದಿತ್ತೆರು. ಅಪ್ಪೆ ಬೊಡಿದಿ ಬೊಕ್ಕ ಮಗನ್ 6 ಆಗತದೆರು. ರಾಜೇಂದ್ರ ಕೆವಿ ಕರೆದು ಪೊಯ್ನೆಕ್ ದುಂಬದ ಮಂತ್ರಿ ಬಿ ರಮಾನಾಥ್ ರಾಯ್, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್, ಬೇತೆ ಬೇತೆ ವಲಯದ ನಾಯಕರು ಬೇಜಾರ್ ತೆರಿಪಾದಿರು. ಅನ್ಯಾಯಗೂ ಎದುರಾದು ಬರವು ಕಲ್ಪವನಕುಲು ಪಾತಿರ್ದು ಆದಿಟ್ಟಿಡು ಜೋಕ್ಲಿನ ತರಬೇತಿ ಮಲ್ಪೊಡುಂದು ಡಾಕ್ಟರ್ ರವೀಂದ್ರನಾಥ ಶಾನುಭೋಗ್ ಪಂತೆರು. ಒಡಿಪು ಕುಂಜಿಬೊಟ್ಟುಡು ಒಡಿಪು ಜಿಲ್ಲೆದ ಅನುದಾನಿತ ಶಾಲಾ ಜೋಕ್ಲೆಗ್ ಪಣವು ಬೊಕ್ಕ ಸಮದುತ್ತು ಕೊರ್ಪನ ಕಾರ್ಯಕ್ರಮಟು ಆರ್ಪಾತೆರಿಯರು. ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಬೊಕ್ಕ ಒಡಿಪು ಜಿಲ್ಲಾ ಅನುದಾನಿತ ಶಾಲಾ ಸಂಗೊಲೆನ ಸಾಕಾರಡು ಒಡಿಪು ಜಿಲ್ಲೆದ 200 ಅನುದಾನಿತ ಶಾಲೆಲಿನ ಬರವು ಕಲ್ಪನಕ್ಲೆಗ್ 20,000 ರೂಪಾಯಿದ ಒಟ್ಟುಗು ಧರ್ಮಗೂ ಶಾಲೆದ ಸಮದುತ್ತು ಪಟ್ಟಣ ಬೊಕ್ಕ ವೆಬ್ಸೈಟ್ ಉದಿಪನ ಲೇಸು ಒಡಿಪು ಕುಂಜಿಬೊಟ್ಟುದ ಯಕ್ಷಗಾನ ಕಲಾರಂಗ IYC ಸಭಾಂಗಣಡು ನಡೆತಂಡ. ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಗುರ್ಕಾರ್ಯರು ಡಾಕ್ಟರ್ HS ಶೆಟ್ಟಿ ಪಾತಿರ್ದು ಕನ್ನಡ ಶಾಲೆಲು ನಮ್ಮ ಭಾಷೆದ ನರನಾಡಿ
ಆದಿತ್ತದ ಅವೇನು ಒರಿಪಾವನವು ನಮ್ಮ ಕರ್ತವ್ಯ ಅಂತ ಪಂಡ್ಯರು. ಒಡಿಪು ಮಾನವ ಹಕ್ಕಲಿನ ರಕ್ಷಣಾ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ರವೀಂದ್ರನಾಥ ಶಾನುಭೋಗ್ ಪಾತಿರ್ದು ಅನ್ಯಾಯಗೂ ಎದುರಾದ ಬರವು ಕಲ್ಪನಕಲು ಪಾತಿರಡು ಅದಿಟ್ಟಿಡು ಜೋಕ್ಲಿನ ತರಬೇತಿ ಮಲ್ಪೊಡು ಪಂಡ್ಯರು. ಒಡಿಪು ಶಾಸಕರು ಯಶ್ಪಾಲ್ಗೆ ಸುವರ್ಣ ಗುರುಕಾರ್ಯ ವಹಿಸಿದಿತ್ತರು. ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ, ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ಒಡಿಪು ಯಕ್ಷಗಾನ ಕಲಾರಂಗದ ಕಾರ್ಯಂತಿರು ಮುರಳಿ ಕಡೆಕಾರ್, ಜಿಲ್ಲಾ ಅನುದಾನಿತ ಪ್ರೌಢಶಾಲೆಯಲ್ಲಿನ ನೌಕರರ ಸಂಘದ ಗುರುಕಾರ್ಯರು ಡಾಕ್ಟರ್ ಜಯಶೀಲ ಶೆಟ್ಟಿ ಕಂದಾವರ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ದುಂಬದ ಪ್ರಾಧ್ಯಾಪಕರು, ಪರಿಸರ ಬೊಕ್ಕ ಕೃಷಿ ಲೇಖಕರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಮೇರೆಗೆ ಹೆಗ್ಗುಂಜೆ ರಾಜೀವ ಶೆಟ್ಟಿ ವಿದ್ಯಾ ಪೋಷಕ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತಿರು. ದುಂಬದ ಶಾಸಕರು ರಘುಪತಿ ಭಟ್, ಒಡಿಪು ಜಿಲ್ಲಾ ಪ್ರಾಥಮಿಕ ಅನುದಾನಿತ ಶಾಲಾ ಸಂಘದ ಗುರುಕಾರ್ಯರು ಕೆ ಅರುಣ್ ಕುಮಾರ್ ಶೆಟ್ಟಿ, ಟ್ರಸ್ಟದ ಒತ್ತು ಗುರುಕಾರ್ಯರು ಹಾಲಾಡಿ ನಾಗರಾಜ್ ಶೆಟ್ಟಿ ಕಾರ್ಯಕ್ರಮ ಇತ್ತಿರು. ನಮ್ಮ ಈ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ನ ಇವತ್ತು 18ನೇ ವರ್ಷದ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಇವಾಗಲೇ ಮಾಡಿ ಮುಗಿಸಿದ್ದೀವಿ. ಒಂದು ವೆಬ್ಸೈಟ್ ಕೂಡ ಕ್ರಿಯೇಟ್ ಮಾಡಿ ಅದನ್ನು ಪಬ್ಲಿಕ್ ಯೂಸಿಗೆ ಸಮರ್ಪಣೆ ಮಾಡಿದ್ದೀವಿ. ಅಲ್ಲದೆ ಸಮಾಜದಲ್ಲಿ ಅಂದರೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಆದಮೇಲೆ ಉತ್ತಮ ಕೆಲಸ ಮಾಡುವವರನ್ನು ಗುರುತಿಸಿ ಕೊಡುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಇವತ್ತು ಒಬ್ಬ ಶಿಕ್ಷಕನಾಗಿ ನಂತರ ಇವಾಗ ಕೃಷಿ ಮತ್ತು ಪರಿಸರದಲ್ಲಿ ಲೇಖನ ಮಾಡ್ತಾ ಇದ್ದಾರೆ ಅವರಿಗೆ ಕೊಟ್ಟಿದ್ದೀವಿ. ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟು ಯಾರಿಂದಲೂ ಕೂಡ ಒಂದು ದೇಣಿಗೆಯನ್ನು ತಗೊಳ್ಳೋದಿಲ್ಲ, ಕೇಳೋದು ಇಲ್ಲ, ತಗೊಳ್ಳೋದಿಲ್ಲ. ನಮ್ಮ ಸ್ವಂತ ದುಡ್ಡಿನ ಹಣದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮಗಾದಷ್ಟು ಸಾಕಷ್ಟು ಕೆಲಸವನ್ನು ಮಾಡಿದ್ದೀವಿ. ವಿಶೇಷವಾಗಿ ಶಿಕ್ಷಣದಲ್ಲಿ ಸ್ಕಾಲರ್ಶಿಪ್ ಇರ್ಬೋದು, ಸಮವಸ್ತ್ರ ವಿಸ್ತರಣೆ ಇರ್ಬೋದು, ಕಂಪ್ಯೂಟರ್ ಲ್ಯಾಬ್ಸ್ ಇರ್ಬೋದು, ಲರ್ನಿಂಗ್ ಕ್ಲಾಸಸ್ ಇರ್ಬೋದು, ಶಾಲಾ ಬಿಲ್ಡಿಂಗನ್ನು ಕಟ್ಟೋದು, ಶಾಲೆಯನ್ನು ಉನ್ನತೀಕರಣ ಮಾಡೋದು, ಹೀಗೆ ಹಲವಾರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚೆಗೆ ಬಹಳ ಒಂದು ಜನರಿಗೆ ಮೆಚ್ಚುಗೆ ಆದಂಥ ಒಂದು ಕೆಲಸ ಅಂದರೆ ಸಮಾಜದಲ್ಲಿ ಅತಿ ಕಷ್ಟದಲ್ಲಿರುವ ಅತಿ ದುರ್ಬಲ ವರ್ಗ ಕೊರಗ ಸಮುದಾಯ ಅವರಿಗೆ ಸುಮಾರು 100 ಮನೆಗಳನ್ನು ಕಟ್ಟುವ ಒಂದು ಆಸಕ್ತಿಯನ್ನು ಹೊಂದಿ ಅಥವಾ ಒಂದು ಪ್ರೇರಣೆಯಿಂದ ಪ್ರೇರಣೆ ಬಂದದ್ದು ನಮಗೆ ನಮ್ಮ ಸ್ವಾಮೀಜಿಯವರು, ಪೇಜಾವರ ಸ್ವಾಮಿಯವರು ಹೇಳಿದಂಥ ಒಂದು ವಿಚಾರ. ಅದರ ಪ್ರಕಾರ ಇಷ್ಟರೊಳಗೆ 28 ಮನೆಯನ್ನು ನಾವು ಆಲ್ರೆಡಿ ಡೆವಲಪ್ ಮಾಡಿ ಕೊಟ್ಟಿದ್ದೀವಿ. ಈಗ 14 ಮನೆಗಳ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ. ಇನ್ನಿಷ್ಟು ಮನೆಗಳನ್ನು 1-2 ವರ್ಷದಲ್ಲಿ ಕಟ್ಟಿ ಈ 100 ಮನೆಗಳ ಒಂದು ಯಾವ ಯೋಜನೆ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿಸಿದ್ದೀವಿ. ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ರಾಘವೇಂದ್ರ ಶ್ರೀನಿವಾಸ್ ಭಟ್ ದುಂಬಾಳ್ತದ ಕೂಟ ವಿಧಾನಸೌಧಡು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೂದು ಮೆಚ್ಚುಗೆ ತೆರಿಪಾದ ಪಾತ್ರಕತೆ ನಡಪಾದಿರು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ರಾಘವೇಂದ್ರ ಶ್ರೀನಿವಾಸ್ ಭಟ್ ದುಂಬಾಳ್ತಿಡು ಬ್ಯಾಂಕ್ದ ಅಧಿಕಾರಿಗಳ ಕೂಟ ಬೆಂಗಳೂರಿಗೆ ಪೋದು ವಿಧಾನಸೌಧಡು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೂದು ಮುಖ್ಯಮಂತ್ರಿ ಆಯ್ನ ಲೆಕ್ಕಡು ಅವರಿಗೆ ಮೆಚ್ಚುಗೆ ತೆರಿಪಾದ ಮರ್ಯಾದೆ ಸಂದಾಯಿತ ಮಲ್ತಿರು. ಮುಖ್ಯಮಂತ್ರಿ ಶಿವಕುಮಾರ್ ಬ್ಯಾಂಕ್ದ ಬುಳಿಚಲ್ ಬಗೆಟ್ಟು ಕರ್ನಾಟಕ ಬ್ಯಾಂಕ್ ಅಧಿಕಾರಿಗಳ ಚರ್ಚೆ ಮಲ್ತಿರು. ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಸೇರಿನಂಚ ಅಧಿಕಾರಿಗಳು ಈ ಪೊರ್ತುಡಿತ್ತಿರು. ಕಾಂಗ್ರೆಸ್ ಈ ದೇಶಗೂ ಪ್ರಜಾಪ್ರಭುತ್ವ ಬೊಕ್ಕ ಸಂವಿಧಾನ ಕೊಡ್ತುಂಡು ಅವೇನು ಕಾತನುರೆ ಕರ್ನಾಟಕಡು SIR ಜನಜಾಗೃತಿ ಮಲ್ತೊಂದುಲ್ಲ ಅಂದು ಕೆಪಿಸಿಸಿ ಗುರುಕಾರ್ಯರು ಬಿಕೆ ಹರಿಪ್ರಸಾದ್ ಕುಡ್ಲಡ್ ಅಂಗಾರೆ ಸುದ್ದಿಕೂಟ ನಡಪಾದ ಪಂತೆರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿದ ಗುರುಕಾರ್ಯರು ಬಿಕೆ ಹರಿಪ್ರಸಾದ್ ಅಂಗಾರೆ ಕುಡ್ಲಡ್ ಸುದ್ದಿಕೂಟಡು ಪಾತಿರ್ದು ರಾಜ್ಯದ ಓರ್ಮಿಡು ಜೂನ್ 30 ನಡಪರೆ ಒಪ್ಪುನ SIR ಕಾರ್ಯದ ಬಗ್ಗೆ ಜಾಗೃತಿ ಮೂಡಾವನ ಲೆಕ್ಕಡು ವಿಧಾನ ಪರಿಷತ್ ದುಂಬದ ಸಭಾಪತಿ VR ಸುದರ್ಶನ್ ಗುರುಕಾರ್ಮಿಡು ಜಾಗೃತಿ ಸಮಿತಿನ ಕಾಂಗ್ರೆಸ್ ಪಕ್ಷ ಕಟ್ಟದಂಡ ನಿಜವಾಯಿನ ಓಟು ದಕ್ಲಿನ ಪುದರ್ ಪಟ್ಟಿಡ್ದು ಬುಡ್ದು ಪೋಯರೆ ಬಲ್ಲಿ ಪನ್ಪುನ ಉದ್ದೇಶಡು ಈ ಸಮಿತಿ ಮಲ್ತದಲ್ಲ. ಈ ಸಮಿತಿ ಹಿಡಿದು ಓಟು ದಕ್ಲಿನ ಕಡೆ ಎಂಕ್ಲಿನ ನಡೆ ಪನ್ಪುನ ಕಾರ್ಯಕ್ರಮ ದಿವೊಂದೊಂದು ಪಂಡಿರು. ಜಾಗೃತಿ ಸಮಿತಿದ ನಿಲೆಟ ಕುಡ್ಲಡು ಸುರುತ ಸಭೆ ನಡಪಾದಿತದ 25 ಹುಬ್ಳಿಡು 28 ಮೈಸೂರು 26 ಕಲಬುರಗಿ ಬೊಕ್ಕ 30 ಬೆಂಗಳೂರು ಸಭೆ ನಡಪೆರ ಉಂಡು ಅರ್ಪಂಡಿರು. ಬಿಹಾರ ಬೊಕ್ಕ ಪಶ್ಚಿಮ ಬಂಗಾಳಡು SIR ಪುದರಡು 53 ಲಕ್ಷ ಜನ ಓಟು ದಕ್ಲಿನ ಪಟ್ಟಿಡಿದು ಕೈ ಬಿಡ್ತಿರು. ಪಶ್ಚಿಮ ಬಂಗಾಳಡು 21 ಲಕ್ಷ ಜನ ಓಟು ಇತ್ತಿನಕ್ಲಿನ ಓಟು ದಕ್ಲಿನ ಪಟ್ಟಿಡಿದು ಕೈ ಬಿಡ್ದು 27 ಲಕ್ಷ ಜನ ಓಟು ದಕ್ಲಿನ ಅಮಾನತಿಡು ದೀದಿತ್ತಂಡು. ತೃಣಮೂಲ ಕಾಂಗ್ರೆಸ್ ಬೊಕ್ಕ ಬಿಜೆಪಿ ಓಟುಲಿನ ಅಂತರ 35 ಲಕ್ಷ ಓಟು ಮಾತ್ರ ಐಟು 27 ಲಕ್ಷ ಓಟುಲಿನ ಅಮಾನತಿಡು ದೀದಿತ್ತಂಡ 5 ವರ್ಷದ ಬೊಕ್ಕ ಅಕಲು ಓಟು ಪಾಡುನಂಚ ಓಟದ ಆಯೋಗ ನಿರ್ದೇಶನ ಕೊಡ್ತುಂಡು. ಅಂಚಾದ 294 ಕ್ಷೇತ್ರಗಳು ಗೆಲ್ಮಿದ ಅಂತರ 8 ಲಕ್ಷ ಅವು 1 ತಿಂಗಳು 8 ಲಕ್ಷ ಜನ ಓಟು ದಕ್ಲೆಯನ್ನು ಸೇರ್ಸಾದ
ವಾಮ ಮಾರ್ಗೋಡು ಪ್ರಜಾಪ್ರಭುತ್ವನು ಅಡಿಮೇಲೆ ಮಲ್ಪೆರೆತುವುದು ಬಿಜೆಪಿ ತಕ್ಕಲು ಸಂವಿಧಾನಕ್ಕೂ ವಿರೋಧವಾದ ಕೆಲಸ ಮಲ್ತೊಂದುಲ್ಲಿருந்து ಹರಿಪ್ರಸಾದ್ ದೂರಿಯರು. ಸಂವಿಧಾನ ಸಂಸ್ಥೆಯಲ್ಲಿನ ಅಡಿಯಾಳಾದ ಮಲ್ತೊಂದು ಪ್ರಜಾಪ್ರಭುತ್ವನು ಮುಗಿಪೆರೆ ಪಿದಾಡ್ದೇರು. ಕಾಂಗ್ರೆಸ್ ಈ ದೇಶಗೂ ಪ್ರಜಾಪ್ರಭುತ್ವ ಸಂವಿಧಾನ ಕೊಡ್ತಲು ಅವೇನು ಕಾತನ್ನರೆ ಈ ಜನಜಾಗೃತಿಯನ್ನು ಕರ್ನಾಟಕಡು ಮಲ್ತೊಂದುಲ್ಲ ಅಂದು ಹರಿಪ್ರಸಾದ್ ಪಂಡಿರು. ಇಡೀ ರಾಜ್ಯದಲ್ಲಿ ಈ 29ನೇ ತಾರೀಕು 30ನೇ ತಾರೀಕು ಜೂನ್ನಿಂದ ಏನು ಸಮಗ್ರ ಮತದಾರರ ಪರಿಷ್ಕರಣೆ ಇರತಕ್ಕಂಥ ವಿಚಾರದಲ್ಲಿ ಮನೆ ಮನೆಗೆ ಮತದಾರರ ಕಡೆ ನಮ್ಮ ನಡೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಯಾವುದೇ ಒಂದು ನೈಜ ಮತದಾರರ ಹೆಸರು ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಅಂತ ಹೇಳಿ SIR ಅಲ್ಲಿ ಆ ಒಂದು ಉದ್ದೇಶದಿಂದ ಎಲ್ಲ 4-5 ಪ್ರಾಂತದಲ್ಲೂ ಸಹ ನಾವು ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮೊದಲನೇದಾಗಿ ಮಂಗಳೂರಲ್ಲಿ, 25ನೇ ತಾರೀಕು ಹುಬ್ಳಿಯಲ್ಲಿ, 28 ಮೈಸೂರಲ್ಲಿ, 29 ಗುಲ್ಬರ್ಗ ಮತ್ತು 30ನೇ ತಾರೀಕು ಬೆಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಜನಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಬಿಹಾರ್ ಮತ್ತು ಬೆಂಗಾಲಲ್ಲಿ ಯಾವ ರೀತಿ ಅವರು SIR ಹೆಸರಲ್ಲಿ 63 ಲಕ್ಷ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಬೆಂಗಾಲಲ್ಲಿ ನಾನೇ ಚುನಾವಣೆ ಸಂದರ್ಭದಲ್ಲಿ ಉಸ್ತುವಾರಿ ವಹಿಸಿದ್ದೆ. ಅಲ್ಲಿ 91 ಲಕ್ಷ ಮತದಾರ ಪಟ್ಟಿಯಲ್ಲಿ ಕೈಬಿಟ್ಟು 27 ಲಕ್ಷ ಜನ ಮತದಾರರನ್ನು ಅಡ್ಜುಡಿಕೇಷನಲ್ಲಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಮುಂದೆ ಸಾಕ್ಷಿಯಾಗಿದೆ. ತೃಣಮೂಲ್ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವ್ರ ಕಾಂಗ್ರೆಸ್ಸು ಮತ್ತು BJPಗೆ ಇರ್ತಕ್ಕಂಥ ವ್ಯತ್ಯಾಸ 35 ಲಕ್ಷ ಓಟ್ ಮಾತ್ರ. 35 ಲಕ್ಷದಲ್ಲಿ 27 ಲಕ್ಷ ಅಡ್ಜುಡಿಕೇಷನ್ ಇಟ್ಟಿದ್ದಾರೆ. ಅವ್ರಿಗೆ ಎಲೆಕ್ಷನ್ ಕಮಿಷನ್ ಹೇಳುತ್ತೆ 5 ವರ್ಷ ಬಿಟ್ಟು ನೀವು ವೋಟ್ ಮಾಡಿ ಅಂತ. ಅಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು 8 ಲಕ್ಷ. 294 ಕ್ಷೇತ್ರದಲ್ಲಿ 8 ಲಕ್ಷ ವ್ಯತ್ಯಾಸ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಯಾವ ರೀತಿ ಇದೆ ಅಂತೇಳಿ. ಆ 8 ಲಕ್ಷ ಕೂಡ ಒಂದು ತಿಂಗಳಲ್ಲಿ ಇವರು 8 ಲಕ್ಷ ಮತದಾರನ ಸೇರಿಸಿ ವಾಮ ಮಾರ್ಗದಲ್ಲಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಅದೊಂದು ಗಂಭೀರವಾದ ವಿಚಾರ. ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ಇವರ ಅಡಿಯಾಳಾಗಿ ಮಾಡಿಕೊಂಡು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನೇ ಮುಗಿಸ್ಲಿಕ್ಕೆ ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಟ್ಟಿದೆ, ಪ್ರಜಾಪ್ರಭುತ್ವವನ್ನು ಕೊಟ್ಟಿದೆ, ಇದನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ಜನಜಾಗೃತಿಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ವಿ. ಪುತ್ತೂರು ದ್ವಾರಕಾ ಕಾರ್ಪೊರೇಷನ್ ಸಂಸ್ಥೆದ ನಿಲೆಟು ಉಬಾರ್ ಸುಬ್ರಹ್ಮಣ್ಯ ರಾಜಮಾರ್ಗ ಕೆಮ್ಮಾರಡು ಹಿರಿಯ ನಾಗರಿಕರನ್ನ ಉಜ್ಜೀವನ ಬಡಾವಣೆ ಐತಾರ ಲೋಕಾರ್ಪಣೆ ಆಂಡವು. ಪುತ್ತೂರು ದ್ವಾರಕಾ ಕಾರ್ಪೊರೇಷನ್ ಸಂಸ್ಥೆದ ನಿಲೆಟು ಉಬಾರ ಸುಬ್ರಹ್ಮಣ್ಯ ರಾಜಮಾರ್ಗದ ಕೆಮ್ಮಾರಡು ಹಿರಿಯ ನಾಗರಿಕರನ್ನ ಉಜ್ಜೀವನ ಬಡಾವಣೆ ಐತಾರ ಲೋಕಾರ್ಪಣೆ ಆಂಡ ದುಂಬದ ಶಾಸಕರು ಸಂಜೀವ ಮಠಂದೂರು ಉಜ್ಜೀವನ ಬಡಾವಣೆ ಲೋಕಾರ್ಪಣೆ ಮಲ್ತಿರು. ಇಂಚಿನ ಬಡಾವಣೆಲು ಶ್ರೀಕೃಷ್ಣನ ಉದ್ದೇಶನ ನಡಪವನ ಕಾರ್ಯ ಮಲ್ತೊಂದುಂಡು ಹಿರಿಯರೇನು ಒಂದೇ ಕಡೆಟ್ಟು ಸೇರ್ಸಾದ ಕೂಡು ಕುಟುಂಬದ ನೆಂಪುಟ್ಟವನಂಚ ಮಲ್ತದಿರಂದು ಸಂಜೀವ ಮಠಂದೂರು ಪಂಡೇರು. ಶಾಸಕರು ಭಾಗೀರಥಿ ಮುರುಳ್ಯ ಪ್ರಯಾಣಿಕರನ್ನ ಬಸುಂತನ ತಾಣ ಉದಿಪನ ಮಲ್ತದ್ದು ಪಾತಿರ್ದು ಹಿರಿಯ ನಾಗರಿಕರಿಗೆ ಬಡಾವಣೆ ಪೊರ್ಲದ ಜೀವನ ಕೊರ್ಪನ ಕಾರ್ಯ ಮಲ್ಪರೆ ಇತ್ತದು ಹಿರಿಯರೇ ಸೇರೊಂದು ದೋಸ್ತಿಗತೆ ಪಟ್ಟನರೆ ಅನುಕೂಲ ಆಯರೆ ಉಂಡೊಂದು ಪಂಡೇರು. ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ದ್ವಾರಕಾ ನೆಸ್ಟ್ ಉದಿಪನ ಮಲ್ತದು ಪಾತಿರ್ದು ಗೋಪಾಲಕೃಷ್ಣ ಭಟ್ರು ಒವ್ವೇ ಸ್ವಾರ್ಥ ಇಜ್ಜಂದೆ ಇಂಚಿನ ವ್ಯವಸ್ಥೆ ಮಲ್ತದು ಹಿರಿಯರಿಗೆ ಧೈರ್ಯ ಕೊರ್ಪುನ ಕಾರ್ಯ ಮಲ್ತದಿರಂದು ಪಂಡಿರು. ದ್ವಾರಕಾ ಕಾರ್ಪೊರೇಷನ್ ಸಂಸ್ಥೆದ ವ್ಯವಸ್ಥಾಪಕ ನಿರ್ದೇಶಕರು ಅರ್ತ್ಯಡ್ಕ ಗೋಪಾಲಕೃಷ್ಣ ಭಟ್ರು ಪಾತಿರ್ದು ಬಡಾವಣೆಡು ನನದ ದಿನೊಕ್ಲೇಡ್ ಇಲ್ಲು ಕಟ್ಟುನ ಸೇರ್ದು ಗೋಶಾಲೆ, ಧ್ಯಾನ ಮಂದಿರ, ಥೀಮ್ ಬೆಸ್ಟ್ ಪಾರ್ಕ್ ಇಂಚಿತ್ತಿನ ಪಾಕ ಯೋಜನೆಲು ಅನುಷ್ಠಾನ ಆಯರುಂಡು ಪಂಡೇರು. ಅಲಂಕಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗುರ್ಕಾರೆ ರಮೇಶ್ ಪಂಗಳ ದ್ವಾರಕಾ ಮಾರ್ಟ್ ಉದಿಪನ ಮಲ್ತೇರು. ಪುತ್ತೂರು ಮಾಸ್ಟರ್ ಪ್ಲಾನರಿ ಯಜಮಾನರಿ SK ಆನಂದ್ ಕುಮಾರ್, ಬೆಂಗಳೂರದ ಉದ್ಯಮಿ ಡಾಕ್ಟರ್ ಹೇಮಂತ್ ರೈ ಮನವಳಿಕೆ, ಶ್ರೀರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘ ರಾಮಕುಂಜದ ಕಾರ್ಯಂತ್ರಿ ರಾಧಾಕೃಷ್ಣ KS, ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ದುಂಬದ ಗುರ್ಕಾರೆ ಸದಾನಂದ ಶೆಟ್ಟಿ, ಪುತ್ತೂರು ಸಚಿನ್ ಟ್ರೇಡರ್ಸ್ ಮಂಜುನಾಥ್ ನಾಯಕ್, ಬೆಂಗಳೂರದ ಡಾಕ್ಟರ್ ಮುರಳೀಧರ್, ದ್ವಾರಕಾ ಸಂಸ್ಥೆದ ಮರ್ಯಾದೆ ಗುರ್ಕಾರೆ ಹರಿಕೃಷ್ಣ ಭಟ್, ಅರ್ತ್ಯಡ್ಕ ನಿರ್ದೇಶಕರು ಲಕ್ಷ್ಮೀ ಅಮ್ಮ, ಸಹಾಯಕ ನಿರ್ದೇಶಕರು ಅಶ್ವಿನಿ ಗೋಪಾಲ್ ಕೃಷ್ಣ ಕಾರ್ಯಕ್ರಮ ಇತ್ತರು.
ನಮ್ಮ ಭಗವದ್ಗೀತೆಯ ಕೃಷ್ಣ ಒಬ್ಬನೇ, ಆದರೆ ಈ ದ್ವಾರಕೆಯಲ್ಲಿ 3 ಜನ ಕೃಷ್ಣರಿದ್ದಾರೆ. ಆದ್ರಿಂದ ಈ ಒಂದು ದ್ವಾರಕೆ ಖಂಡಿತವಾಗಿಯೂ ಈ ಭಾಗದ ಜನರ ಬದುಕಿನ ಒಂದು ಬದಲಾವಣೆಯನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಶ್ರೀಕೃಷ್ಣ ಭಗವಂತ ಹೇಳಿದಾನೆ ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆ ಜಗದ ನಿಯಮ ಇವತ್ತು 100ಕ್ಕೆ 100 ಇಂಥ ಆ ಬಡಾವಣೆಗಳು, ಹಿರಿಯ ನಾಗರಿಕರ ಬಡಾವಣೆಗಳ ಮುಖಾಂತರ ಶ್ರೀಕೃಷ್ಣನ ಉದ್ದೇಶವನ್ನು ಈಡೇರಿಸುವಂತ ಕೆಲಸ ಮಾಡ್ತಾ ಇದೆ. ಈ ಒಂದು ಉಜ್ಜೀವನ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮ, ಇವತ್ತು ಯೋಗ ಇರ್ಬೋದು, ಆರೋಗ್ಯಕ್ಕೆ ಬೇಕಾದಂಥ ಚಿಕಿತ್ಸೆ ಇರ್ಬೋದು, ಫುಡ್ ಆಹಾರದ ವ್ಯವಸ್ಥೆಗೆ ಬೇಕಾದಂಥ ಏನು ಅವರಿಗೆ ಬೇಕು ಇಷ್ಟ ಆಗಿದೆ ಅದನ್ನೆಲ್ಲ ತಿನ್ನಲಿಕ್ಕೆ ಓಪನ್ ಆಗಿ ಬಂದು ಅವರು ಇದರ ಒಳಗೆ ಏನು ಬೇಕಾದರೂ ಮಾಡ್ಬೋದೆನ್ನೋ ನಿಟ್ಟಿನಲ್ಲಿ ಎಲ್ಲ ಸೌಕರ್ಯ ಜೋಡಿಸಿಕೊಂಡು ಅವರು ಅವರ ಜೀವನದಲ್ಲಿ ಸಣ್ಣ ಮಗು ಇರುವಾಗ ಹೇಗೆ ಆಟ ಆಡಿಕೊಂಡು ಅವರಷ್ಟಕ್ಕೆ ಇದ್ರೆ ಅದೇ ರೀತಿಯ ಜೀವನ ಈ ಮುಪ್ಪಿನಲ್ಲಿ ಕೂಡ ಅವರು ಮಾಡಬೇಕು ಎನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲ ಆಟೋಟಕ್ಕೂ ಕೂಡ ಅವರಿಗೆ ಸರಿಯಾದ ವ್ಯವಸ್ಥೆ ಇದೆ. ತಮ್ಮ ಯೌವನವನ್ನೆಲ್ಲ ಕುಟುಂಬಕ್ಕೋಸ್ಕರ ಮುಡಿಪಾಗಿಟ್ಟು ತಮ್ಮ ವೃದ್ಧಾಪ್ಯದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವರು ಆರ್ಥಿಕವಾಗಿ ಅತ್ಯಂತ ಸಶಕ್ತರಾದರೂ ಕೂಡ ಹಿರಿಯರನ್ನು ನೋಡಿಕೊಳ್ಳಿಕ್ಕೆ ಅವರ ಸಮಯ ಮತ್ತೆ ಅವರ ಸಂದರ್ಭ ಸರಿಯಾಗಿ ಕೂಡಿ ಬರದ ಸಂದರ್ಭದಲ್ಲಿ ಇಂತಹ ಒಂದು ಮನೆಯನ್ನು ಕಟ್ಟಿಕೊಡುವ ಮುಖಾಂತರ, ಅದರಲ್ಲಿ ಅವರು ವಾಸ ಮಾಡುವ ಮುಖಾಂತರ ಎಲ್ಲ ರೀತಿಯ ವ್ಯವಸ್ಥೆ, ಅದು ಮೆಡಿಕಲ್ ವ್ಯವಸ್ಥೆ ಇರಬಹುದು, ಊಟದ ವ್ಯವಸ್ಥೆ ಇರಬಹುದು, ಆ ಪ್ರಕೃತಿಯ ಮಡಿಲಲ್ಲಿ ಉತ್ತಮವಾದ ಯೋಗ, ಪ್ರಾಣಾಯಾಮ, ಸತ್ಸಂಗ, ಭಜನೆ ಎಲ್ಲವನ್ನ ಮಾಡುವ ಮುಖಾಂತರ ತಮ್ಮ ವೃದ್ಧಾಪ್ಯವನ್ನು ಅತ್ಯಂತ ಸುಂದರವಾಗಿ ಕಳೆಯುವಂತ ಒಂದು ಸುಖಕರವಾದ ವಾತಾವರಣ ಮಾಡಿಕೊಟ್ಟಿದ್ದೀರಿ ಗೋಪಾಲಣ್ಣ. ನಿಮಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಕಡೆ ನಾವೊಂದು ಪಾರ್ಕ್ ಅನ್ನ ಡೆವಲಪ್ ಮಾಡುವಾಗ ಒಂದು ಥೀಮ್ ಬೇಸ್ಡ್ ಪಾರ್ಕ್ ಅಂತ ಹೇಳ್ತೇವೆ ನಾವು ಅದನ್ನ. ಅಂದ್ರೆ ಅದೊಂದು ಪಾರ್ಕ್ ಅಂತ ಹೇಳುವಂಥದ್ದು ಕೇವಲ ಅಲಂಕಾರಿಕ ಗಿಡದಕ್ಕೆ ಸೀಮಿತವಾಗಿರದೆ ಅದು ಆ ಬಡಾವಣೆಯಲ್ಲಿ ವಾಸ ಮಾಡುವ ಎಲ್ಲ ಜನರ ಉಪಯೋಗಕ್ಕೆ ಸಿಗುವ ಹಾಗೆ ಹಣ್ಣಿನ ಗಿಡಗಳಿರ್ಬೋದು, ಹೂವಿನ ಗಿಡ ಇರ್ಬೋದು, ಅದರೊಟ್ಟಿಗೆ ಇಲ್ಲಿ ನಾವು ವಿಶೇಷವಾಗಿ ಮದ್ದಿನ ಗಿಡಗಳು, ಅದೇ ರೀತಿ ತರಕಾರಿ ಗಿಡಗಳು, ಇದನ್ನ ಇಲ್ಲಿ ಮಾಡಲಿಕ್ಕೆ ಕೂಡ ಇದ್ದೇವೆ. ಲೋಕೋಪಯೋಗಿ ಇಲಾಖೆಯ 30 ಲಕ್ಷ ರೂಪಾಯಿ ಖರ್ಚಿಡು ಮಾರ್ಗದ ಅಭಿವೃದ್ಧಿ ಕಾಮಗಾರಿ ನಡಪಾಂಡು ಶಾಸಕರು ಡಿ ವೇದವ್ಯಾಸ್ ಕಾಮತ್ ಪಂತೆರು 25ನೇ ಅಶೋಕನಗರಡು ಮುಖ್ಯ ಮಾರ್ಗದ ಅಭಿವೃದ್ಧಿಗೆ ಚಾಲನೆ ಕೊಡ್ದು ಆರ್ಪಾತಿರಿಯರು. ಕುಡ್ಲಾ ಮಹಾನಗರ ಪಾಲಿಕೆದ 25ನೇ ಅಶೋಕನಗರ ವಾರ್ಡ್ ಜಂಕ್ಷನ್ ಹಿಡಿದು ಡಾಮಿನಿಕ್ ಇಂಗ್ರೇಜ್ ಮುಟ್ಟ ಜೋಡ್ಸವನ ಮುಖ್ಯ ಮಾರ್ಗದ ಅಭಿವೃದ್ಧಿ ಕಾಮಗಾರಿಗೆ ಭೂಮಿಗರ್ತದ ಮುಹೂರ್ತ ನಡಪವನ ಕಾರ್ಯಕ್ರಮ ಅಂಗಾರೆ ನಡೆತಂಡ. ಮಾರ್ಗ ರಿಪೇರಿ ಮಲ್ಪರೆ ಊರ್ದಕ್ಕಲು ಬೇಡಿಕೆ ದುಂಬುದೀದಿತ್ತದು. ಬೇಡಿಕೆಗೆ ಒತ್ತು ಕೊಡ್ತು ಕುಡ್ಲಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಿ ವೇದವ್ಯಾಸ್ ಕಾಮತ್ ಲೋಕೋಪಯೋಗಿ ಇಲಾಖೆಯ 30 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಲ್ತದ ಮಾರ್ಗ ಅಭಿವೃದ್ಧಿಗೆ ಚಾಲನೆ ಕೊಡ್ತೇರು. ಈ ಪೊರ್ತುಡು ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರದ ಲೋಕೋಪಯೋಗಿ ಇಲಾಖೆಯ 30 ಲಕ್ಷ ರೂಪಾಯಿ ಖರ್ಚಿಡು ಮಾರ್ಗ ಅಭಿವೃದ್ಧಿ ಕಾಮಗಾರಿ ಕೈಕದೆ ತೊಂದುಂಡು. ಕಾಮಗಾರಿ ಬಾರಿ ಬೇಗ ಮುಗಿಯಡೆಂದು ಪಂಡೇರು. ಕುಡ್ಲಾ ಮಹಾನಗರ ಪಾಲಿಕೆದ ದುಮ್ಮದ ಸದಸ್ಯರು ಜಯಲಕ್ಷ್ಮಿ ಶೆಟ್ಟಿ, ಶಕ್ತಿ ಕೇಂದ್ರದ ಗುರ್ಕಾರಿ ಉಮೇಶ್, ಅಮಿತ್ ರಾಜ್ ಈ ಪೊರ್ತುಡಿತ್ತೇರು. ಅಶೋಕನಗರ ವಾರ್ಡಿನಲ್ಲಿ ಅಶೋಕನಗರ ವಾರ್ಡಿನ ಹೃದಯ ಭಾಗದಂತ ಅಶೋಕನಗರ ಜಂಕ್ಷನ್, ಈ ಜಂಕ್ಷನ್ ನಿಂದ ಡೊಮಿನಿಕ್ ಚರ್ಚ್ಗೆ ಹೋಗುವಂತ ಮುಖ್ಯ ರಸ್ತೆಯ ಅಭಿವೃದ್ಧಿಯ ಶಿಲಾನ್ಯಾಸವನ್ನ ಇವತ್ತು ನಾವೆಲ್ಲರೂ ಈ ಭಾಗದವರು ಸೇರ್ಕೊಂಡು ಇವತ್ತು ಮಾಡಿದ್ದೇವೆ. ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ 30 ಲಕ್ಷ ರೂಪಾಯಿಯಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಇವತ್ತು ಲೋಕೋಪಯೋಗಿ ಇಲಾಖೆಯ ಕಾಮಗಾರಿಗಳ ಅನುದಾನಗಳು ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು, ಕಾಮಗಾರಿಗಳು ಜನರಿಗೆ ಸಹಕಾರಿ ಆಗಬೇಕು. ಕಾಮಗಾರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ಯಾವುದೇ ಕುಂದುಕೊರತೆ ಬರದ ರೀತಿಯಲ್ಲಿ ಅದರ ಜಾಗೃತೆಯನ್ನು ವಹಿಸಿಕೊಳ್ಬೇಕು.
ಸಾರ್ವಜನಿಕರ ಬಹಳ ದೊಡ್ಡ ರೀತಿಯ ಸಹಕಾರ ಬೇಕು. ಇದೆಲ್ಲರ ಮಧ್ಯದಲ್ಲಿ ಈ ಕಾಮಗಾರಿಗಳು ಬಹಳ ಯಶಸ್ವಿಯಾಗಿ ಜನರಿಗೆ ಉಪಯುಕ್ತ ಆಗುವಂತ ರೀತಿಯಲ್ಲಿ ಆಗಬೇಕು. ಈ ಕಾಮಗಾರಿಗಳನ್ನ ಮಂಗಳೂರಿನ ಪ್ರತಿಷ್ಠಿತ ಕಾಂಟ್ರಾಕ್ಟ್ ಆಗಿರುವಂತ MG ಹುಸೇನ್ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ PWD ಇಲಾಖೆಯ ಅಧಿಕಾರಿ ಆಗಿರುವಂತಹ ಹೇಮಂತ್ ಮತ್ತು ಎಲ್ಲ ಪ್ರಮುಖರ ಉಪಸ್ಥಿತಿಯಲ್ಲಿ ಕೆಲಸ ಅತಿ ಶೀಘ್ರದಲ್ಲಿ ಕೈಗೆತ್ತಿಕೊಂಡು ಅತಿ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿ. ಮಣಿನಾಲ್ಕೂರು ಗ್ರಾಮ ಅರ್ಬಿದ ಯಮುನಾ ಪೂಜಾರಿಯರ್ನ ಕುಟುಂಬವು ದೇವಸ್ಯ ಮೂಡೂರು ಬೊಕ್ಕ ಮಣಿನಾಲ್ಕೂರು ಬಿಜೆಪಿ ಕಾರ್ಯಕರ್ತರನ್ನ ದುಂಬಾಳ್ತಿಡು ಹೊಸ ಇಲ್ಲು ನಮೋ ಕಟ್ಟಾದಿತ್ತದ ಐತಾರ ಇಲ್ಲೊಕ್ಕೆಲ್ದಲ್ಲಿ ನಡೆತದ. ಬಂಟ್ವಾಳ ತಾಲೂಕುದ ಮಣಿನಾಲ್ಕೂರು ಗ್ರಾಮ ಅರ್ಬಿದ ಯಮುನಾ ಪೂಜಾರಿಯರ್ನ ಕುಟುಂಬವು ದೇವಸ್ಯ ಮೂಡೂರು ಬೊಕ್ಕ ಮಣಿನಾಲ್ಕೂರು ಬಿಜೆಪಿ ಕಾರ್ಯಕರ್ತರನ್ನ ದುಂಬಾಳ್ತಿಡು ಹೊಸ ಇಲ್ಲು ನಮೋ ಕಟ್ಟಾದಿತ್ತದ ಐತಾರ ಇಲ್ಲೊಕ್ಕೆಲ್ದ ಲೀಸ್ ಅಟ್ಟಣೆ ಆದಿತ್ತಂಡ. ಯಮುನಾ ಅರೆನ ಮಗಲಿನ ಒಟ್ಟುಗೂ ವಾಸ ಮಲ್ತೊಂದಿತ್ತದ ಅರೆಗು ಪಿದೈ ಪೋದು ಬೆನಿಯರೆ ಕಷ್ಟ ಆಯ್ನಿಡಿದಾಬ್ರ ಬದುಕ ಸಾಗಾರೆಗಾದ ಬಿಜೆಪಿ ಕಾರ್ಯಕರ್ತರು ಅರೆಗು ಐವ ಮಲ್ಲಿಗೆ ದೈಕ್ಲಿನ್ ಕೊರ್ದು ಎಡ್ಡೆಪ್ಪ ಬಯಕೇರು. 10ನೇ ಕ್ಲಾಸ್ ಪರೀಕ್ಷೆಡು ಹೆಚ್ಚ ಮಾರ್ಕ್ ದೆತ್ತಿನ ಸಾನ್ವಿ ಪೂಜಾರಿ ಕೋಡ್ಲೆಗ್ ಲೇಸಿಡು ತಮ್ಮನದ ಮರ್ಯಾದೆ ಮಲ್ತದ ಪಣೌಸಾಯ ಕೊರಿಯರು. ಲೋಕಸಭಾ ಸದಸ್ಯರು ಬ್ರಜೇಶ್ ಚೌಟ, ಶಾಸಕರು ರಾಜೇಶ್ ನಾಯಕ್ ಉಡಿಪಾಡಿ, ಬಂಟ್ವಾಳ ಬಿಜೆಪಿ ಗುರುಕಾರ್ಯರು ಆರ್ ಚೆನ್ನಪ್ಪ ಕೋಟ್ಯಾನ್, ಬಿಜೆಪಿ ಕಾರ್ಯಕರ್ತರು ಗ್ರಾಮದ ಜನಕುಲು ಲೇಸಿಡು ಪಾಲ್ದೊಂಡಿರು. ಹುಡ್ಲದ ಪೋದಾರ್ ಇಂಟರ್ ನ್ಯಾಷನಲ್ ಶಾಲೆಡು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಲ್ತಿರು. ಯೋಗ ದಿನಾಚರಣೆದಲ್ಲಿ ಕೊಡು ಜೋಕ್ಲಿಗೆ ಬೇತೆ ಬೇತೆ ಪಂತಲಿನ ನಡಪಾದಿತ್ತರು. ಕುಡ್ಲದ ಪೋದಾರ್ ಇಂಟರ್ ನ್ಯಾಷನಲ್ ಶಾಲೆಡು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಲ್ತಿರು. ಈ ಸೇಸಾ ದಿನ ತಾನಿ ಬರೋ ಕಲ್ಪನಕ್ಲೆಗೂ ಯೋಗ ಪಂತೊಲಿನ ನಡಪಾಂಡು. ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿದ ಯೋಗ ಟೀಚರ್ ಜ್ಯೋತಿ ರೈ ಬೊಕ್ಕ ದೀಪಾಲಿ BS ದುಂಬಾಳ್ತಿಡು ಕಾರ್ಯಕ್ರಮ ನಡೆತಂಡು. ವಿದ್ಯಾರ್ಥಿಗಳಿಗೆ ಬೇತೆ ಬೇತೆ ಯೋಗಾಸನ ಮಲ್ಪೆರೆ ಮಾರ್ಗದರ್ಶನ ಕೊರಿಯರು. ಆಸನಲಿನ ಪ್ರಯೋಜನ ಬೊಕ್ಕ ಪ್ರಾಣಾಯಾಮಲಿನ ರೀತಿಲಿನ ವಿವರ ಕೊರಿಯರು. ವಿದ್ಯಾರ್ಥಿಗಳು ಯೋಗವನ್ನು ತನ್ಕಲಿನ ದಿನನಿತ್ಯದ ಬದುಕದ ಒಂದು ಭಾಗವಾದ ಮಲ್ತೊನ್ನ ಪ್ರತಿಜ್ಞೆ ಮಲ್ತಿರೋ. Do this asana any time after lunch also. Bring down. ಬೆದ್ರದ ಲಯನ್ಸ್ ಕ್ಲಬ್ದ 5ನೇ ವರ್ಷದ ಬಂಗಾರ ಪರ್ಬ ಜೂನ್ 25ಕ್ಕೆ ನಡಪುಂಡು. ಆನಿ ಹರಿಭವ ಸಭಾಂಗಣ ಲೋಕಾರ್ಪಣೆ ಮಲ್ಪುಣಂದು ಲಯನ್ಸ್ ಕ್ಲಬ್ ಗುರುಕಾರ್ಯರು ಶಿವಪ್ರಸಾದ್ ಹೆಗ್ಡೆ ಪಂತೆರು. ಬೆದ್ರದ ಲಯನ್ಸ್ ಕ್ಲಬ್ದ ಗುರುಕಾರ್ಯರು ಶಿವಪ್ರಸಾದ್ ಹೆಗ್ಡೆ ಬೆದ್ರದ ಪ್ರೆಸ್ ಕ್ಲಬ್ ಸುದ್ದಿ ಕುಟ್ಟಡು ಪಾತಿರ್ದು ಲಯನ್ಸ್ ಕ್ಲಬ್ ಬೆದ್ರದ 5ನೇ ವರ್ಷದ ಬಂಗಾರ ಪರ್ಬ ಜೂನ್ 25ಕ್ಕೆ ನಡಪುಂಡು. 45 ಲಕ್ಷ ರೂಪಾಯಿ ಖರ್ಚಿಡು ಕಟ್ಟದಿನ ಹರಿಭವ ಸಭಾಂಗಣ ಆನಿ ಲೋಕಾರ್ಪಣೆ ಮಲ್ಪುಣಂದು ಪಂಡಿರು. ತಾನು ಗುರುಕಾರ್ಮೆ ವಹಿಸಿದ ನಡಪನ ಕಾರ್ಯಕ್ರಮವನ್ನು ಲಯನ್ಸ್ ಜಿಲ್ಲೆ 317 ಡೀತ ಜಿಲ್ಲಾ ರಾಜ್ಯಪಾಲರ ಕುಡ್ಪಿ ಅರವಿಂದ ಶೆಣೈ ಉದಿಪನ ಮಲ್ಪಿರು. ಶಾಸಕರು ಮನತ ಕೋಟ್ಯಾನ್, ದುಮ್ಮದ ಮಂತ್ರಿ ಅಭಯ್ ಚಂದ್ರ ಜೈನ್, ಲಯನ್ಸ್ ಜಿಲ್ಲೆದ ನನ್ನದ ರಾಜ್ಯಪಾಲರು HM ತಾರನಾಥ, ಸುರತ ಜಿಲ್ಲಾ ಒತ್ತು ರಾಜ್ಯಪಾಲರು ಗೋವರ್ಧನ ಕೆ ಶೆಟ್ಟಿ, ಮಲ್ಲಬಿನ್ನೆರಾದ ಪಾಲ್ದಿತನ್ ವಿರುದ್ಧ ಪಂಡಿರು. ಜೊಸ್ಸಿ ಮಿನೇಜಸ್, ಆಸ್ವಾಲ್ಡ್ ಡಿಕೋಸ್ತಾ, ರಿಚರ್ಡ್ ಕಾರ್ಡೋಜಾ ಸುದ್ದಿ ಕೊಟ್ಟಿದ್ದರು. ನಾವು 25ನೇ ತಾರೀಕು ವಿಶೇಷವಾಗಿ ಒಂದು ನಮ್ಮ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಹಾಗೂ ನಮ್ಮ ಹರಿಭವ ಹಾಲಿನ ಉದ್ಘಾಟನೆ, ಅದೇ ರೀತಿ ಮಂಜುಶ್ರೀ ವೇದಿಕೆಯ ಉದ್ಘಾಟನೆ ನಡೆಯಲಿಕ್ಕಿದೆ ಹಾಗೂ ಪದ್ಮನಾಭ ಭವಾನಿ ಡೈನಿಂಗ್ ಹಾಲ್ನ ಉದ್ಘಾಟನೆ ಕೂಡ ಆ ದಿವಸ ನಡೆಯಲಿಕ್ಕಿದೆ. ನಮ್ಮ ನೆಚ್ಚಿನ ಗೌರವಾನ್ವಿತ ರಾಜ್ಯಪಾಲರು ಕುಡ್ಪಿ ಅರವಿಂದ ಶೆಣೈ ಅವರು ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರು ಉಮಾನಾಥ್ ಕೋಟ್ಯಾನ್ರವರು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಕೆ ಅಭಯ್ ಚಂದ್ರ ಜೈನ್, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಅದೇ ರೀತಿ ನಿಯೋಜಿತ ರಾಜ್ಯಪಾಲರಾಗಿರ್ತಕ್ಕಂಥ ಲಯನ್ HM ತಾರನಾಥ್ರವರು, ಪ್ರಥಮ ಜಿಲ್ಲಾ ಉಪರಾಜ್ಯಪಾಲರಾದ ಲಯನ್ ಗೋವರ್ಧನ್ ಕೆ ಶೆಟ್ಟಿಯವರು, ದ್ವಿತೀಯ ಜಿಲ್ಲಾ ಉಪರಾಜ್ಯಪಾಲರಾದ ಲಯನ್ ವೆಂಕಟೇಶ್ ಹೆಬ್ಬಾರ್ರವರು, ಪ್ರಾಂತೀಯ ಅಧ್ಯಕ್ಷರಾದ ಲಯನ್ DK ಜಗದೀಶ್ ಚಂದ್ರರವರು, ವಲಯಾಧ್ಯಕ್ಷರಾದ ಲಯನ್ ಜೊಸ್ಸಿ ಮೆನೇಜಸ್ ರವರು ಹಾಗೂ ಜಿಲ್ಲೆಯ ವಿವಿಧ ಪದಾಧಿಕಾರಿಗಳು ಎಲ್ಲ ಸ್ಥಳೀಯರು ಆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಬಾಲಿವುಡ್ದ ಪುದರ್ಪೋಯಿ ನಟೆ ಶಾರುಖ್ ಖಾನ್ ಜೂನ್ 25ಕ್ಕೆ ಕುಡ್ಲದ ಅಡ್ಯಾರ್ ಗಾರ್ಡನ್ ನಡಪುನ ರೋಹನ್ ಕಾರ್ಪೊರೇಷನ್ ದ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಕಾರ್ಯಕ್ರಮ ಪಾಲ್ದೆತನ್ವಿருந்து ರೋಹನ್ ಮೊಂತೆರೋ ಬೊಕ್ಕ ಡಿಯೋನ್ ಮೊಂತೆರೋ ತೆರಿಪಾದೆರು.
ಬಾಲಿವುಡ್ದ ಮಲ್ಲ ಪುದರ್ ಪಡಿತಿನ ನಟೆ ಬೊಕ್ಕ ಲೋಕಮಟ್ಟಡು ದೀಂಜ ಅಭಿಮಾನಿಲು ಪುನಃ ಶಾರುಖ್ ಖಾನ್ ಜೂನ್ 25 ಕುಡ್ಲಗ್ ಬರ್ಪೇರು. ಕರಾವಳಿದ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ದಿ ಒನ್ನ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಕಾರ್ಯಕ್ರಮಟ್ಟು ಆರು ವಿಶೇಷ ಬಿನ್ನಿರಾದು ಪಾಲ್ದಿತ್ತೊನ್ವೇರು. ಕುಡ್ಲದ ಅಡ್ಯರ್ ಗಾರ್ಡನ್ ನಡಪೆರಪ್ಪನ ಈ ವಿಶೇಷ ಕಾರ್ಯಕ್ರಮ ಜೂನ್ 25 ಬಯ್ಯ 4 ಶುರುವಾಯಿರುತ್ತದೆ. ಬೇತೆ ವಲಯದ ನಾಯಕಿಯರು, ಉದ್ಯಮಿಲು, ಸಾರ್ವಜನಿಕ ಪ್ರತಿನಿಧಿಲು ದುಂಬೆ ಪುದರ್ಕೋರ್ನ ಬಿನ್ನಿರು ಪಾಲ್ದಿತ್ತೊನ್ವೆರೆಂದು ರೋಹನ್ ಕಾರ್ಪೊರೇಷನ್ ತಾಪಕಿರು ಬೊಕ್ಕ ವ್ಯವಸ್ಥಾಪಕ ನಿರ್ದೇಶಕರು ರೋಹನ್ ಮೊಂತೆರೋ ಪಣ್ತೆರು. ಒಂದು ಎಂಕ್ಲಿಗೆ ಪೆರ್ಮೆದ ವಿಷಯ. ಈ ಕಾರ್ಯಕ್ರಮ ರೋಹನ್ ಕಾರ್ಪೊರೇಷನ್ ಸಂಸ್ಥೆದ ಬಿಳಿಚಿಲಡು ಮಹತ್ವದ ಕ್ಷಣ ಆದಿತ್ತದು. ಪಾಲ್ದಿತ್ತನ್ನು ಪ್ರತಿಯೊರಿಯಗ್ಲ ವಿಶಿಷ್ಟ ಅನುಭವ ಕೊರಿಯರೆ ಉಂಡೊಂದು ರೋಹನ್ ಮೊಂತೆರೋ ಪಂತೆರು. ಕಾರ್ಯಕ್ರಮದ ಬಗ್ಗೆ ಸಂಸ್ಥೆದ ನಿರ್ದೇಶಕರು ಡಿಯಾನ್ ಮೊಂತೆರೋ ಮಾಹಿತಿ ಕೊಡ್ತು. ಒಂದು ಕುಡ್ಲಡು ನಡಪುನ ಮಾಮಲ್ಲ ಕಾರ್ಪೊರೇಟ್ ಕಾರ್ಯಕ್ರಮಲೆಡು ಒಂಜಾರೆ ಉಂಡು. ನಿಘಂಟಡು ಪುದರ್ ಕೊಡ್ತಿನ ಪಾಸ್ ಉಪ್ಪುನಕ್ಲಿಗೆ ಮಾತ್ರ ಪೊಗ್ಗೆರೆ ಅವಕಾಶ ಮಲ್ತು ಕೊರ್ಪುನೊಂದು ಸಂಸ್ಥೆ ಸರಿಯಾದ ತೆರಿಪಾದಂಡು. ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾದ 9035 64 ಆಜಿ ನೆಕ್ಕ ವಿಚಾರಿಪರೆ ರೋಹನ್ ಕಾರ್ಪೊರೇಷನ್ ಸಂಸ್ಥೆ ಸೂಚನೆ ಕೊಡ್ತುಂಡು. ಕರ್ನಾಟಕ ಆರೋಗ್ಯ ಸಾಹಿತ್ಯ ಪರಿಷತ್ ಬೆಂಗಳೂರು ಹೆಲ್ತ್ ಫೌಂಡೇಶನ್ ದ ನಿಲೇಟ್ ವೈದ್ಯ ಲೋಕ ಆರೋಗ್ಯ ತಿಂಗೊಲ್ದ ಪತ್ರಿಕೆ ಬೊಕ್ಕ ಮೀಡಿಯಾ ಐಕಾನ್ದ ಜೊತೆ ಸೇರಿಗೆಡ ಆರೋಗ್ಯ ಜಾಗೃತಿಗಾದ ರಾಜ್ಯಮಟ್ಟದ ಕವನ ಬೊಕ್ಕ ಕತೆ ಪಂತ 2026 ನಡಪೆರ ಉಂಡು. ಸಾರ್ವಜನಿಕರು, ವೈದ್ಯರು, ಆರೋಗ್ಯ ಕೆಲಸದಕಲು, ವೈದ್ಯಕೀಯ ಕಲ್ಪನಕಲು ಆರೋಗ್ಯ ವಿಷಯದ ಮಿತ್ ಕತೆ ಕವನ ಬರೆದು ಜೂನ್ 30 ಮೀಡಿಯಾ ಐಕಾನ್ @ymail.com ಅತ್ತಂಡ ವಾಟ್ಸಪ್ ನಂಬರ 975543 ಕಡಪುರದ ಕೋರುಲಿಂದ ಪ್ರಕಟಣೆ ತೆರಿಪಾದರು. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿನ ನನ್ನೆಲ್ಲಿತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.